trigger. Ain't nobody gonna. ಎಂತ ಸೆಕೆ ಮಾರ್ರೆ, ಸಿಕ್ಕಾಪಟ್ಟೆ ಸೆಕೆ ಉಂಟು ಮಾರ್ರೆ. ನಾನು ಮಾರ್ಕೆಟ್ಗೆ ಹೊರಟಿದ್ದು ಮಾರ್ರೆ. ಮಾರ್ಕೆಟ್ ನೀವು ಇಲ್ಲಿ? ನಾನು ಕೂಡ ಮಾರ್ಕೆಟ್. ಹೌದು, ಬಸ್ ಬರ್ಲಿಲ್ಲ. ಬಸ್ ಇದಕ್ಕೆ ಆಗೋದ್ರಿಂದ ನೀವು ಆಗೋದಿಂದ ಕಾಯ್ತಾ ಇದ್ದೀರಾ? ಹೌದೌದು, 10 ನಿಮಿಷ ಆಯ್ತು ಬಂದು. ಎಂತ ಅವಸ್ಥೆ ಮಾರ್ರೆ ಗೌರ್ಮೆಂಟ್ ಒಂದು. ಎಂತ ಅವತ್ತು ಗೌರ್ಮೆಂಟ್ ಹೇಳ್ತಾ ಇದೆ ಕಸ ಹಾಕಬೇಡಿ, ಕಸ ಹಾಕಬೇಡಿ. ಎಂತ ಕಸ, ಹೌದು ಮಾರ್ರೆ, ಎಷ್ಟು ಕಸ ಅಲ್ಲೆಲ್ಲ ಉಂಟು. ಎಂತ ಕಸ, ಎಷ್ಟು ಕಸ. ಗೌರ್ಮೆಂಟ್ ಹೇಳ್ತಾ ಇದೆ ಸ್ವಚ್ಛ ಭಾರತ್, ಸ್ವಚ್ಛ ಭಾರತ್ ಎಂದು. ಹೌದೌದು, ನೋಡಿ ಇಲ್ಲಿ ಕಸ ನೋಡಿ, ನೋಡಿ ಇಂದಿನಿಂದ ಮುಂದಿನಿಂದ ಎಲ್ಲ ಎಲ್ಲಿ ನೋಡಿದರೂ ಕೂಡ ಕಸನೇ ಕಸ. ಭಯಂಕರ ಕಸ ಹಾಕಿದೆ. ಮತ್ತೆ ಡೆಂಗ್ಯೂ ಮಲೇರಿಯಾ ಎಲ್ಲ ಬರ್ತದೆ. ಮತ್ತೆ ಡೆಂಗ್ಯೂ ಮಲೇರಿಯಾ ಬರದೆ ಕೂತ್ಕೊಳ್ತದ. ಎಂತ ನೋಡಿ, ಎಂತ ವಾಸನೆ ನೋಡಿ, ಭಯಂಕರ ವಾಸನೆ ಬರ್ತಾ ಉಂಟು. ಕಸ ಬಿಸಾಡಬಾರ್ದು. ಕಸ ಒಂದೇ ಸೈಡ್ ಅಲ್ಲಿ ಇಟ್ಟು ಅವು ಕೊಂಡೋಗ್ತಾರಲ್ಲ. ಈಗೆಲ್ಲ ಬಿಸಾಡಿದಾರೆಲ್ಲ ಇದ್ದು ಅಲ್ಲ, ಡೆಂಗ್ಯೂ ಮಲೇರಿಯಾ ಎಲ್ಲ ಈಗೇನೆ ಬರುದಲ್ಲ. ಹೌದೌದು, ಕಸ ಬಿಸಾಡಬಾರ್ದು. ಮತ್ತೆ ನೀವು ಏನು ಮಾಡ್ತಾ ಇದ್ದೀರಾ ನೀವು? ಆಯ್ತಲ್ಲ, ಈಗ ಹೋಗುದು ಮಾರ್ಕೆಟಿಗೆ ಮೀನ್ ತರ್ಲಿಕ್ಕೆ. ಹೌದಾ? ಹಾಗೆ ಸರ್ಕಾರ ಇಷ್ಟು ಹೇಳ್ತದೆ, ಆದರೂ ಜನ ಸುಧಾರುದಿಲ್ಲ ಅಲ್ಲ ಮಾರ್ರೆ. ಜನ ಸುಧಾರುದಿಲ್ಲ. ಇಲ್ಲ, ಕೆಲವರಿಗೆ ಯಾರೇ ಇಲ್ಲ, ಜನ ಸುಧಾರುದಿಲ್ಲ ಅಲ್ಲ. ಇದು ಯಾರು ಮಾರಿ ಕಸ ಹಾಕಿದ್ದಿಲ್ಲಿ? ಜನರಿಗೆ ಎಷ್ಟಂತ ಹೇಳುದು ಮಾರಿ, ಕಸದ ಗೊತ್ತಿಲ್ಲ. ನಾವು ಸರ್ಕಾರಕ್ಕೆ ದುಡ್ಡು ಯೋಜನೆ ಇಲ್ಲ ಮಾರಿ. ಈ ಸ್ವಚ್ಛತೆ ನಾವೇ ಕಾಪಾಡ್ಬೇಕು. ತಪ್ಪಾಯ್ತು ಮಾರೆ, ನಮ್ದು ತಪ್ಪಾಯ್ತು. ನಾವು ಸರ್ಕಾರಕ್ಕೆ ನೀನು ಹೇಳಿದ ಹಾಗೆ ಸರ್ಕಾರಕ್ಕೆ ದೂರಿ ಏನು ಪ್ರಯೋಜನ ಇಲ್ಲ. ನಾವೇ ಸ್ವಚ್ಛ ಮಾಡಿದರೆ ನಮ್ಗೆ ಲಾಭ, ನಮಗೆ ಏನೇ ಲಾಭ. ನಾವೇ ಕೂಡಿಕೊಂಡು ಸ್ವಚ್ಛ ಮಾಡುವಣ. ಸ್ವಚ್ಛ ಮಾಡುವ ಒಳ್ಳೆ ವಿಷಯ.